إلى حضرة سيدنا وحبيبنا ومنجينا ومرشدنا وقرة أعيننا مصطفى محمد صلى الله عليه وسلم وإلى حضرات أهل الخير كلهم أجمعين. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. صدق الله. الحمد لله الحمد لله الذي هدانا لهذا وما كنا لنهتدي لولا أن هدانا الله. حمدا كثيرا طيبا مباركا فيه على كل حال حمدا يوافي نعمه ويكافئ مزيده. اللهم صل على رسولك سيدنا محمد طب القلوب ودوائها وعافية الأبدان وشفائها ونور الأبصار وضيائها وعلى آله وصحبه وسلم تسليما كثيرا كثيرا. اللهم بارك لنا في كل أمورنا في اجتماعنا وفراقنا في مجلسنا هذا بركة تامة دائمة كما باركت على عبادك الصالحين. اللهم عافنا وعافي أهلنا من كل بلاء الدنيا ومصيبات كلها وفتنها ومشقتها وضيق عيشها وسحرها وشرها وعذاب الآخرة. توفنا مسلمين والحقنا وإياهم بالصالحين. ربنا هب لنا من أزواجنا وذرياتنا قرة أعين واجعلنا للمتقين إماما. ربنا آتنا خير الدنيا وخير الآخرة واصرف عنا شر الدنيا وشر الآخرة. ربنا تقبل منا إنك أنت السميع العليم وتب علينا إنك أنت التواب الرحيم. واغفر لنا ولوالدينا يا غافر المذنبين وارحمنا وإياهم برحمتك يا أرحم الراحمين. وصلى الله تعالى وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. SYS ಸೆಂಟರ್ ಕರ್ನಾಟಕ ರಾಜ್ಯ ಸುನ್ನಿ ಯೋಜನಾ ಸಂಘ ಮುಡಿಪು ಸೆಂಟರ್ ಇದರ ವತಿಯಿಂದ ಈ ದಿನ ಕಾಯರ್ ಕೇರ್ ಮೆಡ್ಲ್ಯಾಬ್ಸ್ ಇವರ ಸಹಯೋಗದೊಂದಿಗೆ ಈ ದಿನ ನಡೆಸ್ತಕ್ಕಂತಹ ಈ ಒಂದು ವೈದ್ಯಕೀಯ ಶಿಬಿರದ ವೇದಿಕೆಯಲ್ಲಿ 10 ಹಲವು SYSನ ಮೇಧಾವಿಗಳು ಆಸೀನರಾಗಿದ್ದಾರೆ. ಅವರೆಲ್ಲರನ್ನ ಸ್ವಾಗತ ಮಾಡುವಂತಹ ನಿಟ್ಟಿನಲ್ಲಿ ನಾನು ನಿಮ್ಮ ಮುಂದೆ ನಿಂತಿರುತ್ತೇನೆ. ಕಳೆದ ಮಾರ್ಚ್ನಿಂದ ಕೋವಿಡ್-19 ಎಂಬ ಮಹಾಮಾರಿಯಿಂದ ತತ್ತರಿಸಿರುವಂತಹ ಈ ಒಂದು ತುರ್ತು ಪರಿಸ್ಥಿತಿಯ ವೇಳೆಯಲ್ಲಿ ನಮ್ಮ ಸಮಾಜದ ಹಾಗೂ ಇತರ ಸಮಾಜದ ಯಾರೇ ಆಗಿರಲಿ ವೈದ್ಯಕೀಯ ಚಿಕಿತ್ಸೆಯಿಂದ ದೂರ ಉಳಿದಿರತಕ್ಕಂತಹ ಈ ಒಂದು ಸಂದರ್ಭವನ್ನು ಮನಗೊಂಡು ಇಂತಹ ಒಂದು ವೈದ್ಯಕೀಯ ಶಿಬಿರವನ್ನು ನಡೆಸತಕ್ಕಂತಹ ಅನಿವಾರ್ಯತೆಯನ್ನು
ಮೆಡ್ಲಾಬ್ಸ್ ಸಂಘದವರು SOS ಮುಡಿಪು ಸೆಂಟರ್ ಇದರ ಮುಂದಿಟ್ಟಂತಹ ಸಂದರ್ಭದಲ್ಲಿ SOS ಮುಡಿಪು ಸೆಂಟರ್ ಇದರ ಅನಿವಾರ್ಯತೆಯನ್ನು ಒಪ್ಪಿಕೊಂಡು ನಮ್ಮ ಬ್ರಾಂಚ್ ವ್ಯಾಪ್ತಿಯಲ್ಲಿರತಕ್ಕಂತಹ 10 ಹಲವು ರೋಗಿಗಳು ವೈದ್ಯರನ್ನು ಸಂಪರ್ಕಿಸಲು ಆಗದಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಅವರಿಗೆ ಒಂದು ಉಚಿತವಾದಂತಹ ವೈದ್ಯಕೀಯ ನೆರವನ್ನು ನೀಡುವಂತಹ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಂಡು ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲಿ ವಿನಂತಿಯನ್ನು ಮಾಡುವುದರೊಂದಿಗೆ ಈಗಾಗಲೇ ನಾವು ಇದಕ್ಕೆ ಬೇಕಾದಂತಹ ಕಾರ್ಡ್ ಪದ್ಧತಿಯನ್ನು ಕೂಡ ಎಲ್ಲ ಬ್ರಾಂಚ್ಗಳಿಗೆ ಹಂಚಿದ್ದೇವೆ. ಆ ಕಾರ್ಡನ್ನು ಹಿಡ್ಕೊಂಡು ಬಂದು ಇಲ್ಲಿ ತಮ್ಮ ಶರೀರದಲ್ಲಿ ಇರತಕ್ಕಂತಹ ರೋಗದ ಬಗ್ಗೆ ಅರಿವನ್ನು ಮೂಡಿಸುವುದು, ಅದೇ ರೀತಿಯಲ್ಲಿ ಚಿಕಿತ್ಸೆ ಅವಶ್ಯವಾದಲ್ಲಿ ಸೀಮಿತ ನೆಲೆಯಲ್ಲಿ ಮದ್ದನ್ನು ಕೂಡ ಉಚಿತವಾಗಿ ಇವತ್ತು ನೀಡಲಿದ್ದೇವೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ SOSನ ಎಲ್ಲ ಬ್ರಾಂಚಿನ ಸದಸ್ಯರು ಸಹಕಾರವನ್ನು ನೀಡಬೇಕು. ಅದೇ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿ ಯಾರಾದರೂ ರೋಗದಿಂದ ಬಳಲುತ್ತಿದ್ದು ಚಿಕಿತ್ಸೆ ಮಾಡದೆ ಕೊರಗುತ್ತಿದ್ದಂತಹ ಸಂದರ್ಭದಲ್ಲಿ ಅವರನ್ನು ಕರೆತಂದು ಈ ಒಂದು ಕ್ಯಾಂಪ್ನ ಸದುದ್ದೇಶವನ್ನು ಅವರಿಗೂ ಕೂಡ ವಿಸ್ತರಿಸಬೇಕು ಅನ್ನತಕ್ಕಂತಹ ಮಾತನ್ನು ಹೇಳಿಕೊಳ್ಳುತ್ತಾ, ಇಂದಿನ ಈ ಸಭೆಗೆ ನಾವು ಯಾರನ್ನು ವಿಶೇಷ ಆಹ್ವಾನಿತರನ್ನಾಗಿ ಕರೆದಿಲ್ಲ. ಈ ಒಂದು ಸಭೆಯಲ್ಲಿ ಹಾಜರಿದ್ದಾರೆ ನಮ್ಮ ಮುಡಿಪು ಸೆಂಟರ್ SOS ಇದರ ಅಧ್ಯಕ್ಷರಾದಂತಹ ಬಹುಮಾನ್ಯರಾದ ಅಬೂಬಕರ್ ಹಾಜಿ ಮದಿನಡ್ಕ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮವನ್ನು ದುವಾ ಮೂಲಕ ಪ್ರಾರಂಭಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಕೂಡ ಆಡಲಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ SOS ಇದರ ರಾಜ್ಯ ಪ್ರತಿನಿಧಿಯು, ನಮ್ಮ ಮುಡಿಪು ಸೆಂಟರ್ ಇದರ ಸಕ್ರಿಯ ಸದಸ್ಯರು ಆಗಿರತಕ್ಕಂತಹ ಬಹುಮಾನ್ಯರಾದ KE ಉಸ್ತಾದ್ ಸಾಲತ್ತೂರ್ ಅವರು ಇದ್ದಾರೆ. ಅವರಿಗೆ ನಾನು ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಿಕಟಪೂರ್ವ SOS ಇದರ ಮುಡಿಪು ನಿಕಟಪೂರ್ವ ಕಾರ್ಯದರ್ಶಿಯು ಇದೀಗ ಮೌಂಟುಗೋಳಿ ಸೆಂಟರ್ನ ಕಾರ್ಯದರ್ಶಿಯಾಗಿರತಕ್ಕಂಥ ಬಾವಾಜಿ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಮುಡಿಪು ಬ್ರಾಂಚಿನ ಸದಸ್ಯರಾಗಿರತಕ್ಕಂತಹ ಹಸನ್ ಹಾಜಿ ಸಂಬರತೋಟ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಇಸಾಬಾ ಇದರ ಮುಖ್ಯಸ್ಥರಾಗಿರತಕ್ಕಂತಹ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಅವರು ಆಗಿರತಕ್ಕಂತಹ ಮೊಹಮ್ಮದ್ ಅಲಿ ಉಸ್ತಾದರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ BS ಮೊಹಮ್ಮದ್ ಹಾಜಿ ಬಾಳಪುಣಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಡಾಕ್ಟರ್ ಅದೇ ರೀತಿಯಲ್ಲಿ ಇಂದಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಇಲ್ಲಿಗೆ ಬರತಕ್ಕಂತಹ ಎಲ್ಲ ರೋಗಿಗಳನ್ನು ಪರಿಶೀಲಿಸಿ ಸೂಕ್ತವಾದ ಸ್ಪಂದನೆಯನ್ನು ನೀಡಲಿದ್ದಾರೆ ಡಾಕ್ಟರ್ ಮೊಹಸಿನ್ ರವರು. ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ರೂವಾರಿಗಳಲ್ಲೊಬ್ಬರು ನಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ರಹಮಾನ್ KCC ಮೆಡ್ಲ್ಯಾಬ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಮುಡಿಪು ಸೆಂಟರ್ SOS ಇದರ ಕಾರ್ಯದರ್ಶಿಯಾಗಿರತಕ್ಕಂಥ ಮೊಹಮ್ಮದ್ ಅಲಿ MMK ಮೊಹಮ್ಮದ್ ಕುಂಜಿ ಮುಸ್ಲಿಯಾರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮದನಿ ಉಸ್ತಾದರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಕಾಯರ್ ಕೇರ್ನ ಅಬ್ಬಾಸ್ ಕಾಯರ್ ಅವರು ವೇದಿಕೆಯಲ್ಲಿದ್ದಾರೆ. ಹಮೀದ್ NS ಮುಡಿಪು ಅವರು ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರನ್ನ ನಾನು RK ಮದನಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಕಾರ್ಯದರ್ಶಿಗಳು ಮುಡಿಪು ಸೆಂಟರ್ SOS ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ಳುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಬ್ರಾಂಚಿನ ಸದಸ್ಯರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತಿನ ಈ ಕಾರ್ಯಕ್ರಮದ ಫಲಾನುಭವಿಗಳಾಗಿ ಬಂದಂತಹ ಎಲ್ಲ ಏನು ಚೆಕಪ್ಗೆ ಬಂದಂತಹ ರೋಗಿಗಳಂತ ನಾನು ಹೇಳಲ್ಲ, ಬಂದಂಥ ಎಲ್ಲ ಸಹೋದರಿಯರನ್ನು ನಾನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪತ್ರಕರ್ತರ ಮಿತ್ರರಿರ್ಬೋದು, ಛಾಯಾಗ್ರಾಹಕರಿರ್ಬೋದು, ಎಲ್ಲರನ್ನು ನಾನು ಮತ್ತೊಮ್ಮೆ ಸ್ವಾಗತಿಸಿ ಈ ಕಾರ್ಯಕ್ರಮದ ಯಶಸ್ಸನ್ನು ತಾವೆಲ್ಲರೂ ಅರಿತುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿ ಅಂತ ಮಗದೊಮ್ಮೆ ಬೇಡಿಕೊಳ್ಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಸಲು KE ಉಸ್ತಾದರ
ಉಸ್ತುವಾದರವನ್ನು ಕೇಳಿಕೊಳ್ಳುತ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಲ್ ಆಕಿಬತು ಲಿಲ್ ಮುತ್ತಕೀನ್. اللهم صل على رسولك سيدنا محمد وعلى آله وصحبه واتباع سيدنا ومولانا محمد. اللهم صل وسلم وبارك عليه. ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಮುಡಿಪು ಸೆಂಟರ್ SYS ಹಾಗೂ KCC ಮೆಡ್ ಲ್ಯಾಬ್ಸ್ ಇದರ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ ಮೆಡಿಕಲ್ ಕ್ಯಾಂಪ್. ಹಲವು ಜನರು ಹೆದರಿ ಮೆಡಿಕಲ್ ಚೆಕಪ್ ಮಾಡಲಿಕ್ಕೆ ಹಿಂದೇಟು ಹಾಕ್ತಿದ್ದರು. ಯಾಕೆಂತ ಹೇಳಿದ್ರೆ ಮಾರಕವಾಗಿ ಬಂದಂತಹ ಕೋವಿಡ್-19 ಎಂಬ ರೋಗದಿಂದ ತತ್ತರಿಸಿದ ಜನರು ಮೆಡಿಕಲ್ ಚೆಕಪ್ ಮಾಡದೆ ಆರೋಗ್ಯವನ್ನು ಅಭಿವೃದ್ಧಿಪಡಿಸದೆ ಭಾಳಷ್ಟು ಕಷ್ಟದಲ್ಲಿ ದುಃಖದಲ್ಲಿ ತಮ್ಮ ಮನೆಯೊಳಗೆ ಇರುವಾಗ ಅವರಿಗೊಂದು ಸಂತೋಷದ ವಾರ್ತೆ, ಒಂದು ಶುಭ ಲಕ್ಷಣವಾಗಿ ಅವರ ಆರೋಗ್ಯ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ KCC ಮೆಡ್ ಲ್ಯಾಬ್ಸ್ ಹಾಗೂ SYS ಮುಡಿಪು ಸೆಂಟರ್ ಹಮ್ಮಿಕೊಂಡಂತಹ ಈ ಒಂದು ಒಳ್ಳೆಯ ಕಾರ್ಯಕ್ರಮ. ನಮಗೆ ನಮ್ಮ ಆರೋಗ್ಯ ಮುಖ್ಯ. ಯಾವುದೇ ಕಾರ್ಯಕ್ರಮಕ್ಕೆ ನಾವು ಮುಂದೆ ಹೋಗಬೇಕಾದರೆ ಅಥವಾ ಕಾರ್ಯಕ್ರಮ ನಿರ್ವಹಿಸಬೇಕಾದರೆ ನಮ್ಮ ಆರೋಗ್ಯ ಅಭಿವೃದ್ಧಿಯಾಗಿರಬೇಕು. ಆ ನಿಟ್ಟಿನಲ್ಲಿ ಆರೋಗ್ಯದಲ್ಲಿ ಬರುವಂತಹ ಏರುಪೇರುಗಳನ್ನು ನಿವಾರಿಸಲು ಇದೀಗ ಹಮ್ಮಿಕೊಂಡಂತಹ ಮೆಡಿಕಲ್ ಕ್ಯಾಂಪ್ ಶುಗರ್, BP ಇದು ಮುಖ್ಯ, ಎಲ್ಲರಿಗೂ ಇದೆ. ಅದರ ಏರುಪೇರುಗಳಲ್ಲಿ ಏನಾದರೂ ವ್ಯತ್ಯಾಸವಿದ್ದರೆ ಈ ಮೆಡಿಕಲ್ ಕ್ಯಾಂಪಿನಲ್ಲಿ ನಮ್ಮ ಸೆಂಟರ್ನ ವ್ಯಾಪ್ತಿಯಲ್ಲಿ ಬರುವಂತಹ 18 ಬ್ರ್ಯಾಂಚ್ಗಳಲ್ಲಿರುವಂತಹ ಹಿಂದೂ, ಮುಸ್ಲಿಮರು, ಕ್ರೈಸ್ತರು ಎಂಬ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಬಂದು ಈ ಸದುಪಯೋಗವನ್ನು ಪಡಿಸಿ ನಮ್ಮ ಆರೋಗ್ಯವನ್ನು ಅಭಿವೃದ್ಧಿಪಡಿಸಬೇಕಾಗಿ ಈ SYS ಹಾಗೂ KCC ಮೆಡ್ ಲ್ಯಾಬ್ಸ್ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಎಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಬೇಕಾಗಿ ವಿನಂತಿ. ಅಲ್ಲಾಹು ಜಲ್ಲ ಜಲಾಲುಹು ನಮ್ಮ ಆರೋಗ್ಯದಲ್ಲಿ ಬಂದಂಥ ಎಲ್ಲ ಏರುಪೇರುಗಳನ್ನು ನಿವಾರಿಸಿ ಅಭಿವೃದ್ಧಿಪಡಿಸುವಂಥ ಒಂದು ಮೆಡಿಕಲ್ ಕ್ಯಾಂಪ್ ಇದಾಗಿ ಮಾರ್ಪಡಲಿ ಎಂದು ಹೃದಯಾಂತರಾಳದಿಂದ ದುವಾ ಮಾಡುತ್ತಾ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಎಂಬ ಪರಿಶುದ್ಧ ಕುರ್ಆನಿನ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದೇನೆ. ದುವಾ ವಸಿಯತ್ತಿನೊಂದಿಗೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ನಮ್ಮ ಟೀಮ್ ಮೆಂಬರ್ಸ್ಗೆ ಇಂತಹ ಪರಿಸ್ಥಿತಿಯಲ್ಲಿ ಇಂತಹ ವಿಶಾಲವಾದ ಒಂದು ಕ್ಯಾಂಪ್ SYS ಸಂಘಟನೆ ಹಾಗೂ KCC ಮೆಡ್ ಲ್ಯಾಬ್ಸ್ ಅಸೋಸಿಯೇಷನ್ ಒಟ್ಟಿಗೆ ಮಾಡಿದಂಥ ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ನನ್ನ ದುವಾ ಜೊತೆಗೆ ಪ್ಲಸ್ ನನ್ನ ಜೊತೆ ಇರುವಂಥ ಎಲ್ಲ ಸ್ಟಾಫಿಗೆ ನಾನು ಸೇರಿಕೊಂಡು ಮ್ಯಾಕ್ಸಿಮಮ್ ಎಷ್ಟು ಆಗಲಿತ್ತೆ ಅಷ್ಟು ನಾವು ಟ್ರೈ ಮಾಡಿ ಎಲ್ಲರಿಗೂ ಒಂದು ಉಪಯೋಗವಂಥ ಒಂದು ದೊಡ್ಡ ಸರ್ವಿಸ್ ಕೊಡಬೇಕಂತ ಇಚ್ಛೆಯಿಂದ ಇದನ್ನು ಶುರು ಮಾಡೋಣ ಅಂತ ನಾನು ಉದ್ದೇಶಿಸ್ತೇನೆ. ಅದರ ಜೊತೆಗೆ ಒಂದು ರಿಮೈಂಡರ್ ಏನು ಹೇಳಬೇಕಂದ್ರೆ, ಎಲ್ಲರಿಗೆ ಯಾವಾಗಲೂ ಒಂದು ಚೆಕಪ್ ಅಥವಾ ಡಾಕ್ಟ್ರನ್ನು ಸಂದರ್ಶಿಸುವಾಗ ಮುಖ್ಯವಾದೊಂದು ವಿಷಯ ಏನೆಂದರೆ, ನಿಮಗೆ ಹಳೇದು ಏನಾದರೂ ರಿಪೋರ್ಟ್ಸ್ ಇದ್ದರೆ ಯಾವಾಗಲೂ ಮಾಡುವಂಥ ತಪ್ಪು ಏನೆಂದರೆ, ಅದರ ಮುಖ್ಯವಾಗಿ ಹಳೆ ಯಾವುದಾದ್ರೂ ಒಂದು ರಿಪೋರ್ಟ್ಸ್ ಇದ್ದರೆ, ಶುಗರ್ ಇದ್ದು, BP ಇದ್ದು, ಕಿಡ್ನಿದ್ದು ಆಗಲಿ, ಹಾರ್ಟಿದ್ದಾಗಿ ಯಾವುದಾದ್ರೂ ECG ಆಗಲಿ, ಅದು ಯಾವಾಗಲೂ ಅದನ್ನು ಬಿಸಾಡಬಾರ್ದು. ಅಂದರೆ ಅದನ್ನು ನೀವು ಮನೆಯಲ್ಲಿ ಇಟ್ಕೊಂಡಿರಬೇಕು, ಫೈಲ್ ಮಾಡಿ. ಅದು ನಿಮಗೆ ಒಂದು ದೊಡ್ಡ ಒಂದು ಆಸ್ತಿ. ಯಾಕೆಂದರೆ ನೆಕ್ಸ್ಟ್ ಟೈಮ್ ಅದೇ ತರಹ ಒಂದು ತೊಂದರೆ ಅಥವಾ ಅದೇ ಥರದ ಬೇರೆ ಒಂದು ತೊಂದರೆ ಬಂದರೆ ಅದೇನಾಗುತ್ತೆ ಅಂದರೆ, ಅದೊಂದು ರೆಫರಲ್ ಆಗಿ ಅದು ಯೂಸ್ ಆಗುತ್ತೆ. ಅಂದರೆ ಅದನ್ನು ನೋಡಿ ಡಾಕ್ಟ್ರ್ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಟೆಸ್ಟ್ ಮಾಡಬೇಕವಾ ಬೇಡವಾ ತುಂಬ ಉಪಯೋಗ ಆಗುತ್ತೆ. ಒಂದು ದಾರಿಯಲ್ಲಿ ಹೋಗಬೇಕಂದ್ರೆ ಅದಕ್ಕೆ ಅದು ಸಂಬಂಧಪಟ್ಟ ಕಾಯಿಲೆ ಯಾವುದು ಇದೆ, ಬೇರೆ ಇದೆಯಾ ಇಲ್ವಾ ಅಂತ ಹೇಳಿ ಇದೊಂದು ದೊಡ್ಡ ಆಸ್ತಿಯಾಗಿ ಉಳಿಯುತ್ತೆ. ಯಾವುದು ಹಳೆ ರಿಪೋರ್ಟ್ಸ್, ECG ಆಗಲಿ, ಚಿಕ್ಕದು ಬ್ಲಡ್ ಟೆಸ್ಟ್ ಆಗಲಿ, ಅದು ನಾರ್ಮಲ್ ಆಗಲಿ, ನಾರ್ಮಲ್ ಇಲ್ಲದಿದ್ದರಾಗಲಿ, ಅದರದ್ದು ವ್ಯಾಲ್ಯೂ ಅದು ಎಷ್ಟು ಇದೆ ಅಂತ ಹೇಳಿ ಆ ರಿಪೋರ್ಟ್ ಆಗಿ ಇದ್ದರೆ ಅದು ತುಂಬ ಉಪಯೋಗ ಆಗುತ್ತೆ. ಇದು ನಮ್ಮ ಸಂಘಟನೆ ಮುಖಾಂತರ ನೀವೆಲ್ಲರಿಗೂ ತಲುಪಿಸ್ಬೇಕು, ಅಥವಾ ಈ ವಿಡಿಯೋ ಮೂಲಕ ಎಲ್ಲರಿಗೂ ತಲುಪಿಸ್ಬೇಕಂತ ನನ್ನ ಒಂದು ಕೋರಿಕೆ. ಇಷ್ಟು ಹೇಳಿ ಇದಕ್ಕಿಂತ ಜಾಸ್ತಿ ಹೇಳುವಂತೂ ನನಗೆ ಅರ್ಹನಿಲ್ಲ ನಾನು. ಆದರೂ ಎಲ್ಲರೂ ಡೀಟೇಲಾಗಿ ಮಾತಾಡಲಿಕ್ಕಿದೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ನಾನು ನಿಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.
ವೇದಿಕೆಯಲ್ಲಿ ನೆರೆದಿರುವಂತಹ ನಮ್ಮ SOS ಸಂಘಟನೆಯ ರಾಜ್ಯ ನಾಯಕರೇ, ಮುಡಿಪು ಸೆಂಟರ್ ಮತ್ತು ಇತರ ಭಾಗಗಳಿಂದ ಆಗಮಿಸಿದಂತಹ ಎಲ್ಲ SOSನ ವಕ್ತಾರರೇ, ಅಲ್ಹಮ್ದುಲಿಲ್ಲಾ ಇಂತಹದೊಂದು ಕ್ಯಾಂಪನ್ನು ಸಂಘಟಿಸಲು SOSನ ನೇತೃತ್ವದೊಂದಿಗೆ ನಮ್ಮಿಂದ ಸಾಧ್ಯವಾಯಿತು ಎನ್ನಲು ಪರಮದಯಾಳುವಾದ ಅಲ್ಲಾಹನಿಗೆ ಮೊದಲಾಗಿ ಸ್ತುತಿಸ್ತಾ ಇದ್ದೇನೆ. ಯಾಕೆಂದರೆ ನಮಗೊತ್ತು, ಕಳೆದ ಕೆಲವು ಏಳು ತಿಂಗಳುಗಳಿಂದ ವಿಶ್ವವ್ಯಾಪಿ ಕೋವಿಡ್-19 ಎಂಬ ಮಹಾಮಾರಿ ವಿಶ್ವವನ್ನೇ ಬೆರಗಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಜನರು ಕೋವಿಡ್ ಎಂಬ ಆ ವೈರಸ್ಸನ್ನು ಹೆದರಿ, ಚಿಕ್ಕದಾದಂಥ ಒಂದು ವೈರಸ್ಸನ್ನು ಹೆದರಿ ಮನೆಯಲ್ಲಿ ಅಡಗಿ ಕುಳಿತು ತಮ್ಮ ರೋಗಗಳನ್ನು ಚಿಕಿತ್ಸೆ ತಗೊಳ್ಳಲು ಸಾಧ್ಯವಾಗದಂತೆ ಮನೆಯಲ್ಲಿ ಬಾಕಿಯಾಗಿರುವಂತಹ ಈ ಸಂದರ್ಭದಲ್ಲಿ ಅವರ ರೋಗ ಹೆಚ್ಚಾಗಿ ಮನೆಯಲ್ಲಿ ಮರಣ ಹೊಂದುತ್ತಿರುವಂತಹ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಕೊರೋನಾ ವೈರಸ್ಗೆ ಬಲಿಯಾದವರ ಸಂಖ್ಯೆಗಿಂತಲೂ ಹೆಚ್ಚು ಕೊರೋನಾ ಎಂಬ ಹೆಸರಲ್ಲಿ ಹೆದರಿ ಮನೆಯಲ್ಲಿ ಕೂತ್ಕೊಂಡು ಅವರ BP ರೋಗಕ್ಕಾಗಲಿ, ಕಿಡ್ನಿ ರೋಗಕ್ಕಾಗಲಿ, ಶುಗರ್ ರೋಗಕ್ಕಾಗಲಿ, ಹೃದಯ ರೋಗಕ್ಕಾಗಲಿ ಚಿಕಿತ್ಸೆ ಪಡೆದುಕೊಳ್ಳದೆ ಮನೆಯಲ್ಲೇ ಕುಳಿತುಕೊಂಡು ಕೊನೆಗೆ ಅದು ಜೋರಾಗಿ ಮತ್ತೆ ಅವರಿಗೂ ಒಂದು ಕೋವಿಡ್-19 ಎಂಬ ವೈರಸ್ಸು ಅಟ್ಯಾಕ್ ಆಗಿ ಆ ವೈರಸ್ಸಿನ ಅಟ್ಯಾಕಿನಿಂದಲ್ಲ ಅವರು ಮರಣ ಹೊಂದುತ್ತಿರುವುದು. ನಮ್ಮ ಒಂದು ವಾಕ್ಯದಲ್ಲಿ ಅವರ ಆಯುಷ್ಯ ಮುಗಿಯುವುದು ಅಂತ ಹೇಳ್ಬೋದು. ಆದರೂ ನಮ್ಮಿಂದಾದಂತಹ ಪ್ರಯತ್ನ ನಾವು ಪಡೆಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಅಲ್ಲವೇ? ಆ ಚಿಕಿತ್ಸೆ ಸಿಗದೆ ಇಂತಹ ಈ ಸಂದರ್ಭದಲ್ಲಿ ನಾನು SOSನ ನೇತಾರರನ್ನು ಸಂಪರ್ಕಿಸಿ ಈ ವಿಷಯ ತಿಳಿಸಿದಾಗ ಬಹಳ ಸಂತೋಷದಿಂದ, ಕಾರಣ ಅವರಿಗೂ ಇದರ ಬಗ್ಗೆ ತುಂಬ ಬೇಸರವಿದ್ದಂತಹ ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಸಂತೋಷದಿಂದ ಅವರು ಒಪ್ಪಿಕೊಂಡು ಈ ಒಂದು ಕ್ಯಾಂಪಿನಿಂದ ಸರ್ವ ಜನರಿಗೂ, ಅಂದರೆ ಜಾತಿ ಯಾವುದಂತೂ ನೋಡದೆ ಎಲ್ಲರಿಗೂ, ತಮ್ಮ ವ್ಯಾಪ್ತಿಯಲ್ಲಿರುವ ಎಲ್ಲರಿಗೂ ಅವರು ತಿಳಿಸಿ ಅವರ ಆರೋಗ್ಯದ ಮಾಹಿತಿಯನ್ನು ತಿಳಿಸಿ. ಪ್ರಮುಖವಾಗಿ ನಮಗೆ ಬೇಕಾಗಿರೋದು ಆರೋಗ್ಯದ ಬಗ್ಗೆ ಇರುವ ಮಾಹಿತಿ. ಈ ಮಾಹಿತಿಯನ್ನು ನಮ್ಮ ಕೈಯಲ್ಲಿರುವ ಮೊಬೈಲಿಂದ, ಯೂಟ್ಯೂಬ್ನಲ್ಲಾಗಲಿ ಬೇರೆ ಯಾವ್ಯಾವ ರೂಪದಲ್ಲಿ ನಮಗೆ ಆರೋಗ್ಯದ ಬಗ್ಗೆ ಮಾಹಿತಿ ಸಿಗುತ್ತದೆಯೋ ಅದನ್ನೆಲ್ಲ ಯಾವತ್ತೂ ಪಡೆದುಕೊಳ್ಳುವುದು ನಮಗೆಲ್ಲರಿಗೂ ಒಂದು ಫರಲ್ ಕಿಫಾ ಅಂತಲೇ ಹೇಳ್ಬೋದು. ಅಂದರೆ ಆರೋಗ್ಯದ ಬಗ್ಗೆ ನಾವು ಮಾಹಿತಿ ಪಡೆದುಕೊಳ್ಳುವುದು ಅತ್ಯಗತ್ಯವಾಗಿದೆ. ಆ ಆರೋಗ್ಯ ಮಾಹಿತಿ ಆಗಿದೆ ಇಂಪಾರ್ಟೆಂಟ್. ನಮಗೆ ಇವಾಗ ಇಲ್ಲಿ ಚಿಕಿತ್ಸೆ ನೀಡಲು ಡಾಕ್ಟರ್ ಮುಹ್ಸಿನ್ ಮತ್ತು ಅವರ ತಂಡ ಇದ್ದಾರೆ. ಅದರ ಜೊತೆ ಇವಾಗ ರೆಗ್ಯುಲರ್ ಆಗಿ ಶುಗರ್ ರೋಗಿಗಳು ಇನ್ಸುಲಿನ್ ಮೊದಲಿಂದಲೇ ತೆಗೊಳ್ತಾ ಇರುವವರು, ಅವರಿಗೆ ಇನ್ಸುಲಿನ್ ಹೇಗೆ ನೀಡಬೇಕು ಎಂದು ಗೊತ್ತಿಲ್ಲದೆ ಆ ಇನ್ಸುಲಿನ್ ವೇಸ್ಟಾಗಿ ಹೋಗಿ ಅವರ ಶುಗರ್ ಜಾಸ್ತಿಯಾಗಿ ಕಂಟ್ರೋಲ್ ಬರದಂತಹ ಹಲವು ಪರಿಸ್ಥಿತಿ ಇದೆ. ಅದಕ್ಕೆ ನಾವು ಇವತ್ತು ಡಯಾಬಿಟಿಕ್ ಎಜುಕೇಟರ್ ಅಂತೇಳಿ ಅದನ್ನು ಇನ್ಸುಲಿನ್ ಹೇಗೆ ಕೊಡಬೇಕು, ಕೊಡ್ತಾ ಇರೋರು ಹೇಗೆ ಕೊಡಬೇಕು ಎಂದು ಮಾಹಿತಿ ಕೊಡುವಂತಹ ಒಂದು ಆ ಡಯಾಬಿಟಿಕ್ ಎಜುಕೇಟರ್ ಸಹ ಇಲ್ಲಿ ಬಂದಿದ್ದಾರೆ. ಮತ್ತು ಟೆಸ್ಟಿಂಗಿಗೆ ನಮ್ಮೆಲ್ಲ ತಂಡ ಸಿದ್ಧವಾಗಿದೆ. ಆದ್ದರಿಂದ ಎಲ್ಲರಲ್ಲೂ ಒಂದು ವಿನಂತಿ ಏನೆಂದರೆ, ತಮ್ಮ ವ್ಯಾಪ್ತಿಯಲ್ಲಿರುವ ಯಾರೆಲ್ಲ ಈ ಕೊರೋನಾ ಎಂಬ ವೈರಸ್ಸಿಗೆ ಹೆದರಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೋ ಅವರನ್ನು ಒಂದು ಮಾಹಿತಿ ನೀಡಿ ಅವರು ಬಂದು ಈ ಕ್ಯಾಂಪಿನ ಸದುಪಯೋಗ ಪಡಿಸಿಕೊಂಡು, ಎಲ್ಲದಕ್ಕೂ ಕೊರೋನಾ ಟೆಸ್ಟ್ ಮಾಡಿ ನಿಮ್ಮನ್ನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡುವುದಿಲ್ಲ. ಅದನ್ನು ನಿಮ್ಮಲ್ಲಿರುವ ರೋಗಗಳಿಗೆ ಮೊದಲು ಚಿಕಿತ್ಸೆ ನೀಡಲೇಬೇಕಾಗ್ತದೆ. ನಮಗೆ ಆ ಚಿಕಿತ್ಸೆ ನೀಡಲು ಬೇಕಾಗಿ ಈ ಒಂದು ಕ್ಯಾಂಪನ್ನು SOSನವರು ಅರೇಂಜ್ ಮಾಡಿದ್ದಾರೆ. ಅದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಬೇಕು ಅಂತ ಹೇಳಿ, ಭಾಳಷ್ಟು ಒಂದು ಸಂದಿಗ್ಧವಾದ ಈ ಒಂದು ಸಮಯ, ಈ ಪರಿಸ್ಥಿತಿಯಲ್ಲಿ ನಮ್ಮ ಕಾಯರ್ ಕ್ಯಾರ್ KCC ಮೆಡ್ ಲ್ಯಾಬ್ನವರು
ಹಮ್ಮಿಕೊಂಡಂತಹ ಈ ಒಂದು ಮೆಡಿಕಲ್ ಚೆಕಪ್ ಕ್ಯಾಂಪ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯ ಅತಿಥಿಗಳನ್ನು ಹಾಗೂ ಸೇರಿರತಕ್ಕಂಥ ಎಲ್ಲ ಸಹೋದರರನ್ನು ಮತ್ತೊಮ್ಮೆ ಸ್ವಾಗತಿಸುವುದರೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ನಮಗೆ ಬೇಕಾದಷ್ಟು ಹಿತವಚನೆಗಳನ್ನು ನೀಡಿ ನಮ್ಮ ಈ ಕಾರ್ಯಕ್ರಮದ ದುವಾ ಮಾಡಿ ನಮಗೆ ನೇತೃತ್ವವನ್ನು ಕೊಟ್ಟಂತಹ ನಮ್ಮ ಇಂದಿನ ಕಾರ್ಯಕ್ರಮದ ರೂವಾರಿಯಲ್ಲೂರಾಗಿರುತ್ತಂತಹ ನಮ್ಮ ಕೆ ಇ ಸಾಲತ್ತೂರು ಉಸ್ತಾದ್ ಅವರಿದ್ದಾರೆ. ಅದೇ ಥರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ SYSL ಮುಡಿಪ್ ಸೆಂಟರ್ನ ಅಧ್ಯಕ್ಷರ ಅಬೂಬಕರ್ ಹಾಜಿ ಅವರಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಬಶೀರ್ ಹಾಗೂ ನಮ್ಮ ಮಾಜಿ ನಿಕಟಪೂರ್ವ ಕಾರ್ಯದರ್ಶಿ ಆಗಿರತಕ್ಕಂಥ ನಮ್ಮ ಹಾಜರಿದ್ದಾರೆ, ಭಾವ ಹಾಜಿ ಅವರಿದ್ದಾರೆ. ಅದೇ ಥರ ಹಸನ್ ಹಾಜಿಯಾರು, ಕಾಯಾರ್ ಹಾಜಿಯಾರು, ತುಂಬ ಎಲ್ಲ ನನ್ನ ವ್ಯಕ್ತಿಗಳಿದ್ದಾರೆ, ಎಲ್ಲ ಸಹೋದರಿದ್ದಾರೆ. ಸಮಯದ ಇಸಾಬಾ ಟೀಮಿನ ಎಲ್ಲ ಸರ್ವ ಸದಸ್ಯರು ನಮಗೆ ಬಹಳಷ್ಟೊಂದು ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸುವ ಸಹಕಾರವನ್ನು ನೀಡಿದ್ದಾರೆ. ಎಲ್ಲರನ್ನು ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಅಭಿನಂದಿಸುವುದರೊಂದಿಗೆ ನಮ್ಮ ಡಾಕ್ಟರ್ ಮೊಹಸಿನ್ ಮತ್ತು ಅವರ ಸಹವರ್ತಿಗಳಿದ್ದಾರೆ. ಇವರಿಗೆ 3 ಸಲಾತಿನೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗುವ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್ ಯಾ ರಬ್ಬಿ ಸಲ್ಲಿ ಅಲೈಹಿ ವಸಲ್ಲಂ. ಕಾಯರ್ ಕೇರ್ ಎಂಬ ಸಂಸ್ಥೆ ಕಳೆದ 8 ವರ್ಷಗಳಿಂದ ಈ ಮುಡಿಪು ಮತ್ತು ವ್ಯಾಪ್ತಿಯಲ್ಲಿ ಹಲವಾರು ರೋಗಿಗಳಿಗೆ ಒಂದು ಅಭಯ ಕೇಂದ್ರವಾಗಿದೆ. ಈ ಕಾಯರ್ ಕೇರ್ ಎಂಬ ಸಂಸ್ಥೆಗೆ ದೊಡ್ಡ ಡಾಕ್ಟರ್ಗಳಾದಂತಹ ಡಾಕ್ಟರ್ ಸೈಯದ್ ಅನೀಸ್ ಅಹಮದ್ ಆಗಲಿ ಹಲವು ಡಾಕ್ಟರ್ಗಳು ಭೇಟಿ ನೀಡುತ್ತಿದ್ದಂತಹ ಸಂದರ್ಭದಲ್ಲಿ ಕೇರಳದ ಕಾಸರಗೋಡು, ಕಣ್ಣೂರು ಭಾಗಗಳಿಂದಲೂ ಈ ಕಡೆ ಉಡುಪಿಯಿಂದಲೂ ಸ್ಥಿರವಾಗಿ ಪುತ್ತೂರು ಮತ್ತು ಸುರತ್ಕಲ್ ವ್ಯಾಪ್ತಿಗಳಿಂದ ಹಲವಾರು ರೋಗಿಗಳು, ಆ ರೋಗಿಗಳಿಗೆ ಈ ನಮ್ಮ ಕಾಯರ್ ಕೇರ್ ಎಂಬ ಸಂಸ್ಥೆಯು ಶಮನವಾಗಿ ಲಭಿಸಿದ್ದರಿಂದ ಈ ಲಾಕ್ಡೌನ್ ಸಂದರ್ಭದಲ್ಲಿ ಅಂತಹ ರೋಗಿಗಳು ಮತ್ತು ವ್ಯಾಪ್ತಿಯಲ್ಲಿರುವಂತಹ ಹಲವಾರು ರೋಗಿಗಳು ಮನೆಯಲ್ಲಿ ಕಷ್ಟಪಡುತ್ತಿರುವಂತಹ ಸಂದರ್ಭವನ್ನು ನಾನು ಗಮನದಲ್ಲಿಟ್ಟುಕೊಂಡು ಇಂತಹ ರೋಗಿಗಳಿಗೆ ಮಾತ್ರ, ಇಂತಹ ಕಷ್ಟದಿಂದ ಅನುಭವಿಸುತ್ತಿರುವವರಿಗೆ ಮಾತ್ರ ಸುಮಾರು 800ರಷ್ಟು ರೋಗಿಗಳಿಗೆ ಚಿಕಿತ್ಸೆ ನೀಡಲು ಸರ್ವಸನ್ನದ್ಧವಾದಂತಹ ನಮ್ಮ ತಂಡವನ್ನು ಇಟ್ಟುಕೊಂಡು ಚಿಕಿತ್ಸೆ ನೀಡಲು ಕೊರೋನಾ ಟೆಸ್ಟ್ ಯಾವುದೂ ಇಲ್ಲದೆ ಅವರ ರೋಗಿಗಳ ರೋಗವನ್ನು ಕಂಡುಹಿಡಿದು ಅವರಿಗೆ ಚಿಕಿತ್ಸೆ ನೀಡಲು ಮಾತ್ರ ಒಂದು ಉದ್ದೇಶವನ್ನು ಇಟ್ಕೊಂಡು ಅವಶ್ಯಕತೆ ಬಂದ ಸಂದರ್ಭದಲ್ಲಿ ಅವಶ್ಯಕ ಟೆಸ್ಟ್ಗಳನ್ನು ನಡೆಸಲು ಅದಕ್ಕೂ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಒಂದು ಕ್ಯಾಂಪನ್ನು ಸಂಘಟಿಸಿದ್ದೇವೆ. ಕಾಯರ್ ಕೇರ್ ಎಂಬ ಸಂಸ್ಥೆಯನ್ನು ಸಮೀಪದ ವ್ಯಾಪ್ತಿಯಲ್ಲಿ ಯಾರಿಗೂ ಪರಿಚಯಿಸುವ ಅವಶ್ಯಕತೆ ಇಲ್ಲ. ಯಾತಕ್ಕೆಂದರೆ ತಮ್ಮ ಕಷ್ಟಕಾಲದಲ್ಲಿ ಎಲ್ಲ ಕಡೆ ಎಲ್ಲ ಹಾಸ್ಪಿಟಲ್ಗಳಿಗೂ ತೆರಳಿ ಗುಣಮುಖವಾಗದಂತಹ ರೋಗಗಳಿಗೆ ಕೊನೆಗೆ ತಾವೆಲ್ಲರೂ ಭೇಟಿ ನೀಡುತ್ತಿರುವುದು ಕಾಯರ್ ಕೇರ್ ಎಂಬ ಸಂಸ್ಥೆಗೆ ಆಗಿದೆ. ಆ ಭೇಟಿ ನೀಡಿದ ಸಂದರ್ಭದಲ್ಲಿ ನಿಮಗೆ ಬೇಕಾದಂತಹ ಚಿಕಿತ್ಸೆ ನೀಡಿ, ಶುಶ್ರೂಷೆ ನೀಡಿ, ನಿಮ್ಮ ರೋಗಗಳನ್ನು ಶಮನಗೊಳಿಸಲು ಪರಮದಯಾಳುವಾದ ದೇವರ ಅನುಗ್ರಹದಿಂದ ಸಾಧ್ಯವಾಗಿದೆ ಎಂದು ತಿಳಿಸಲು ನಾನು ಸಂತೋಷಪಡುತ್ತಿದ್ದೇನೆ. ಇನ್ನು
ಉತ್ತಮ ಕ್ವಾಲಿಟಿಯಲ್ಲಿ ಉತ್ತಮವಾಗಿ ಮಾಡರ್ನ್ ಟೆಕ್ನಾಲಜಿಯೊಂದಿಗೆ ತಮಗೆ ಚಿಕಿತ್ಸೆ ನೀಡಲು ನಮ್ಮ ಹೊಸ ಸಂಸ್ಥೆ ಕಳೆದ 2 ತಿಂಗಳುಗಳಿಂದ ಲಾಕ್ಡೌನ್ ನಂತರ ಓಪನ್ ಆಗಿ ಕಾರ್ಯಾಚರಿಸುತ್ತಿದೆ. ಅದರಲ್ಲಿ ಇನ್ಶಾ ಅಲ್ಲಾ ಈಗಾಗಲೇ ನಮ್ಮ ವಿದಗ್ಧರಾದಂತಹ ಮಂಗಳೂರಿನ ಮೆಡಿಕಲ್ ಕಾಲೇಜ್ನ ಒಂದು ಪ್ರೊಫೆಸರ್ ಆಗಿ ಡಾಕ್ಟ್ರುಗಳಿಗೆ ಕಲಿಸುತ್ತಿರುವಂತಹ ಒಂದು ವೈದ್ಯರು ಡಾಕ್ಟರ್ ಮುಹಸಿನ್ MB ಇವರು ಶುಗರ್, ಥೈರಾಯ್ಡ್, BP, ಹೃದಯ ರೋಗ ಇದರ ಒಂದು ಸ್ಪೆಷಲಿಸ್ಟ್. ಸ್ಥಿರವಾಗಿ ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 6:30ಯಿಂದ 8:30ವರೆಗೆ ಆ ಸಮಯದಲ್ಲಾಗಿದೆ ಈ ಶುಗರ್ ಟೆಸ್ಟ್ನವರು, ಕೊಲೆಸ್ಟ್ರಾಲ್ ಟೆಸ್ಟ್ನವರಾಗಲಿ ಟೆಸ್ಟಿಗೆ ಬರುವ ಸಂದರ್ಭ. ಆ ಸಂದರ್ಭವನ್ನು ಜನರಿಗೆ ಅನುಕೂಲಕರವಾಗುವಂತೆ ಚಿಕಿತ್ಸೆ ನೀಡಲು ಅವರು ಒಪ್ಪಿಕೊಂಡು ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಈಗಾಗಲೇ ಚಿಕಿತ್ಸೆ ಹಲವರು ಪಡೆದುಕೊಳ್ತಾ ಇದ್ದಾರೆ. ಬೇರೆ ಅದರ ಜೊತೆ ನಮ್ಮಲ್ಲಿ ಹೊಸ ಸೆಂಟರಲ್ಲಿ ಅಲ್ಹಮ್ದುಲಿಲ್ಲಾ ಎಲ್ಲ ರಕ್ತ ಪರೀಕ್ಷೆಗಳಿಗೂ ಇನ್ನು ಮಂಗಳೂರನ್ನು ಡಿಪೆಂಡ್ ಆಗುವ ಅವಶ್ಯಕತೆ ಯಾರಿಗೂ ಇಲ್ಲ. ಯಾಕೆಂದರೆ ಎಲ್ಲ ಟೆಸ್ಟ್ಗಳನ್ನು ನಾವು ಇಲ್ಲೇ ತೆಗೆದುಕೊಳ್ತಾ ಇದ್ದೇವೆ. ಮೆಡಿಸಿನು ಹಾಗೆ ಸ್ಥಿರವಾಗಿ ಮೆಡಿಸಿನ್ ಪಡೆದುಕೊಳ್ಳುವವರು ನಾವು 20% ಡಿಸ್ಕೌಂಟ್ ನೀಡಿ ಅವರ ಮನೆಗೆ ಮೆಡಿಸಿನನ್ನು ತಲುಪಿಸುವಂತಹ ವ್ಯವಸ್ಥೆ ನಾವು ಮಾಡಿದ್ದೇವೆ. ಅದರದ್ದು ಸಹ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕಾಗಿ ನಾನು ಸರ್ವ ಜನರಲ್ಲೂ ವಿನಂತಿಸ್ತಾ ಇದ್ದೇನೆ. ಅದರ ಬಗ್ಗೆ ಏನೇ ಮಾಹಿತಿ ಬೇಕಾಗಿದ್ದರೂ, ನಿಮಗೆ ಆರೋಗ್ಯದ ಬಗ್ಗೆ ಏನೇ ಮಾಹಿತಿ ಬೇಕಾಗಿದ್ದರೂ ನಮ್ಮ ಕಸ್ಟಮರ್ ಕೇರ್ ನಂಬರಾದ 9035042020 ಈ ನಂಬರನ್ನು ಸಂಪರ್ಕಿಸಬಹುದು ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.